ದುಬೈನಲ್ಲಿ 6 ತಿಂಗಳ ಹಿಂದೆ ಪತ್ನಿ ವಿಶಾಲ ಗಾಣಿಗ ಕೊಲೆಗೆ ಪತಿ ರಾಮಕೃಷ್ಣ ಗಾಣಿಗ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸಿದ್ದ ಎಂದು ಉಡುಪಿ ಎಸ್ಪಿ ವಿಷ್ಣುವರ್ಧನ್ ಮಾಹಿತಿಯನ್ನು ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪತ್ನಿ ವಿಶಾಲರನ್ನ ಕೊಲೆ ಮಾಡಲೇಬೇಕು ಎಂದು ಸಂಚು ರೂಪಿಸಿದ್ದ ರಾಮಕೃಷ್ಣ ಗಾಣಿಗ ಇದಕ್ಕಾಗಿ 6-7 ತಿಂಗಳ ಹಿಂದೆಯೇ ದುಬೈನಲ್ಲಿ ಕುಳಿತು ಮರ್ಡರ್ ಪ್ಲಾನ್ ಅನ್ನು ರೂಪಿಸಿದ್ದ. ಇದಕ್ಕಾಗಿಯೇ ಕೇರಳದ ಒಬ್ಬ ಗೆಳೆಯನನ್ನ ಗೊತ್ತು ಮಾಡಿ ಸುಪಾರಿ ಕಿಲ್ಲರ್ ಒಬ್ಬನನ್ನ ಪರಿಚಯಿಸುವಂತೆ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ಆತ ಉತ್ತರ ಪ್ರದೇಶ ಮೂಲದ ಸುಪಾರಿ ಕಿಲ್ಲರ್ ಆರೋಪಿ ಸ್ವಾಮಿನಾಥ ನಿಷಾದ ಎಂಬವನನ್ನ ಪರಿಚಯಿಸಿದ್ದ. ಅವನಿಗೆ ಮುಂಗಡವಾಗಿ 2 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಸುಪಾರಿ ಕಿಲ್ಲಿಂಗ್ ಬುಕ್ ಅನ್ನ ಮಾಡಿಕೊಂಡಿದ್ದ. ಪತ್ನಿಯ ಕೊಲೆಯ ಉದ್ದೇಶದಿಂದಲೇ ಮಾರ್ಚ್ನಲ್ಲಿ ಪತ್ನಿ ಹಾಗೂ ಮಕ್ಕಳು ಸಮೇತ ರಾಮಕೃಷ್ಣ ಊರಿಗೆ ಬಂದಿದ್ದ. ಈ ವೇಳೆ ಉಪ್ಪಿನಕೋಟೆಯ ತನ್ನ ಫ್ಲಾಟ್ಗೆ ಸುಪಾರಿ ಕಿಲ್ಲರ್ಗಳನ್ನ ಕರೆಸಿ ಇವರು ತನ್ನ ಸ್ನೇಹಿತರು ಎಂದು ಪತ್ನಿಗೆ ಪರಿಚಯಿಸಿಕೊಂಡಿದ್ದ. ಆ ಸಮಯದಲ್ಲಿ ಹಂತಕ ಆಕೆಯನ್ನ ಹಾಗೂ ಕೊಲೆಯನ್ನ ನಡೆಸಲು ಸೂಕ್ತವಾದ ಸ್ಥಳವನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಜೊತೆಗೆ ಪತಿ ರಾಮಕೃಷ್ಣ ಅವರೊಂದಿಗೆ ಕುಳಿತು ಕೊಲೆಯ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿ ಮತ್ತೆ ಆತ ಉತ್ತರ ಪ್ರದೇಶಕ್ಕೆ ಹಿಂತಿರುಗ್ತಾನೆ. ಇದಾದ ಕೆಲವೇ ದಿನಗಳಲ್ಲಿ ರಾಮಕೃಷ್ಣ ಪತ್ನಿ ಮಕ್ಕಳು ಸಮೇತ ಮತ್ತೆ ದುಬೈಗೆ ಹಾರ್ತಾರೆ. ಜುಲೈ 2ರಂದು ವಿಶಾಲ ಗಾಣಿಗ ಅವರನ್ನ ಮಗುವಿನ ಸಮೇತ ಊರಿಗೆ ಕಳುಹಿಸಿಕೊಡ್ತಾನೆ ಪತಿ ರಾಮಕೃಷ್ಣ. ಅದಾದ 5 ದಿನಗಳಲ್ಲಿ ಅಂದ್ರೆ ಜುಲೈ 7ರಂದು ಪತಿ ರಾಮಕೃಷ್ಣ ಗಾಣಿಗರ ಆಸ್ತಿಗೆ ಸಂಬಂಧಿಸಿದ ಪಾಲು ಪಟ್ಟಿ ನಡೆದಿತ್ತು. ತದನಂತರ ಜುಲೈ 12ರಂದು ವಿಶಾಲ ಗಾಣಿಗ ಆಕೆಯ ತಂದೆ, ತಾಯಿ ಹಾಗೂ ಪುತ್ರನೊಂದಿಗೆ ಆಟೋ ರಿಕ್ಷಾದಲ್ಲಿ ತಾಯಿಯ ಮನೆ ಗುಜ್ಜಾಡಿಗೆ ಹೋಗಿದ್ರು. ಈ ವೇಳೆ ಮಗುವನ್ನ ತನ್ನ ತವರು ಮನೆಯಲ್ಲಿ ಮಗುವನ್ನ ಬಿಟ್ಟು ತನಗೆ ಬ್ಯಾಂಕ್ನಲ್ಲಿ ಕೆಲಸವಿದೆ ಎಂದು ವಿಶಾಲ ಗಾಣಿಗ ಮತ್ತೆ ಆಟೋ ರಿಕ್ಷಾ ಮೂಲಕ ಗಂಡನ ಫ್ಲಾಟ್ಗೆ ಹಿಂದಿರುಗ್ತಾರೆ. ದೂರವಾಣಿ ಕರೆಯ ಮೂಲಕ ಪತ್ನಿಯ ಬರುವಿಕೆಯನ್ನ ಖಚಿತಪಡಿಸಿಕೊಂಡಿದ್ದಂತಹ ಪತಿ ರಾಮಕೃಷ್ಣ ಫ್ಲಾಟ್ಗೆ ತನ್ನಿಬ್ಬರು ಸ್ನೇಹಿತರು ಬಂದಿದ್ದಾರೆ ಎಂದು ಆಕೆಗೆ ಮಾಹಿತಿಯನ್ನ ನೀಡಿ ಈ ಕೊಲೆಯನ್ನ ಮಾಡಿದ್ದ ಎಂದು ಸಂಪೂರ್ಣ ವಿವರವನ್ನ ನೀಡಿದರು. ಗಂಡ ಹೇಳೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧ ಸರಿಯಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಹೇಳ್ತಾನೆ. ಬಟ್ ವಿ ಆರ್ ಆಲ್ಸೋ ಪ್ರೋಬಿಂಗ್ ಅದರ್ ಆಂಗಲ್ಸ್ ಸಿನ್ಸ್ ಇಟ್ ಇಸ್ ಅ ವೆರಿ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್. ಈ ಹಂತದಲ್ಲಿ ನಾನು ಯಾವುದೇ ರೀತಿ ನಿಖರವಾಗಿ ಇದೇ ಕಾರಣ ಅಂತ ಹೇಳಲ್ಲ. ಬಟ್ ಇಂಟರೋಗೇಷನ್ ಮಾಡಿರೋದು ಇದುವರೆಗಿನ ಮಾಹಿತಿ ಪ್ರಕಾರ ಅವನು ಹೇಳೋದು, ನನ್ನ ಮತ್ತೆ ನನ್ನ ಹೆಂಡತಿ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ನಮ್ಮಿಬ್ರು ಸಂಬಂಧ ಸರಿ ಇರಲಿಲ್ಲ ಅಂತ ಅವನು ಹೇಳ್ತಾನೆ. ಅದ್ರ ಬಗ್ಗೆ ನಾವು ಮಾಹಿತಿ ತೆಗಿಬೇಕು. ಇವಾಗ ನಾವು ವಿ ಹ್ಯಾವ್ ಟೇಕನ್ ಇನ್ ಫಾರ್ ಪೊಲೀಸ್ ಕಸ್ಟಡಿ. ಈ ಪೊಲೀಸ್ ಕಸ್ಟಡಿ ತಗೊಂಡು ನಾವು ಬೇರೆ ಇತರ ಆಂಗಲ್ ಅಲ್ಲೂ ಸಹ ನಾವು ಅವನಿಗೆ ಇಂಟರೋಗೇಷನ್ ಮಾಡಬೇಕಾಗುತ್ತೆ. ಅದನ್ನ ನಾವು ಪತ್ತೆ ಮಾಡ್ಬೇಕು. ಅದನ್ನೇ ನಮಗೂ ಅದೇ ಡೌಟ್ ಬರ್ತದೆ. ಬಟ್ ವಿ ಹ್ಯಾವ್ ಟು ಪ್ರೋವ್ ಇಟ್. ಸುಪಾರಿ ದೇ ಆರ್ ಫ್ರಮ್ ಗೋರಖ್ಪುರ್ನಲ್ಲಿ ಇರ್ತಾರೆ. ಲಾಕ್ಡೌನ್ ಮುಂಚೆ ಊರಿಗೆ ಬಂದಿರ್ತಾರೆ ಗೋರಖ್ಪುರ್ಗೆ. ಅದಕ್ಕೆ ಮುಂಚೆ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವು ತಿಂಗಳು. ಲಾಕ್ಡೌನ್ ಕಳೆದ ವರ್ಷ ಲಾಕ್ಡೌನ್ ಮಾರ್ಚ್ ಏನಾಗುತ್ತೆ, ಆ ಮಾರ್ಚಿಂದ ಅವರು ಅಲ್ಲಿ ಗೋರಖ್ಪುರ್ನಲ್ಲಿ ಇರ್ತಾರೆ ವಿತೌಟ್ ಎನಿ ಜಾಬ್. ಹೇಳಿ, ರಾಮಕೃಷ್ಣ ಅವರಿಗೆ ಹೇಗೆ ಸಂಪರ್ಕ ಸರ್? ಸಂಪರ್ಕ ಅವರೊಂದು ಇನ್ನೊಬ್ಬ ಅಕ್ಯೂಸ್ಡ್ ಇದ್ದಾನೆ. ಆ ಅಕ್ಯೂಸ್ಡ್ ಮುಖಾಂತರ ಅವನು ಇದೆಲ್ಲ ಪ್ಲಾನಿಂಗ್ ಮಾಡಿತ್ತು, ಇದಕ್ಕೆಲ್ಲ ಸಂಚು ರೂಪಿಸಿತ್ತು ಎಲ್ಲ. ಅಲ್ಲಿ ದುಬೈಲೇ ಕೂತ್ಕೊಂಡು ಇದೆಲ್ಲ ಪ್ಲಾನಿಂಗ್ ಮಾಡ್ತಾನೆ ಅವನು. ಯಾರು? ನಾವು ರಾಮಕೃಷ್ಣ. ಅದು ಇನ್ನೊಬ್ಬ ಆರೋಪಿ ಇದ್ದಾನೆ. ಅವನ ಬಗ್ಗೆ ನಾನು ಈ ಟೈಮಲ್ಲಿ ಐ ಕಾಂಟ್ ಗಿವ್ ಮಚ್ ಇನ್ಫಾರ್ಮೇಶನ್, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೂ 2-3 ವಿಚಾರಣೆ ಬಾಕಿ ಇರೋದ್ರಿಂದ ಈ ಹಂತದಲ್ಲಿ ನಾನು ಐ ಕಾಂಟ್ ಗಿವ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಇಲ್ಲ, ಇವರಿಬ್ರು ಆರೋಪಿಗಳನ್ನ ಪರಿಚಯ ಮಾಡಿಸ್ಕೊಟ್ಟಿತ್ತು ಇನ್ನೊಬ್ಬ ವ್ಯಕ್ತಿ. ಆ ಆರೋಪಿನ ನಾವು ಇನ್ನೂ ಹುಡುಕ್ತಾ ಇದ್ದೀವಿ. ಅವನ ಬಗ್ಗೆ ಮಾಹಿತಿ ಸಿಕ್ಕಿದೆ ನಮಗೆ. ಅವನು ಸಹ ಶೀಘ್ರದಲ್ಲೇ ಅರೆಸ್ಟ್ ಮಾಡ್ತೀವಿ. ಅವನ ಮುಖಾಂತರ ಇವರಿಬ್ಬರು ಸುಪಾರಿ ಕಿಲ್ಲರ್ಸ್ ಪರಿಚಯ ಆಗುತ್ತೆ. ನಂತರ ರಾಮಕೃಷ್ಣಗೂ ಮತ್ತೆ ಇವರಿಬ್ಬರು ಸುಪಾರಿ ಕಿಲ್ಲರ್ಸ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾತಾಡ್ಕೊಂಡು ಇವನು ದುಬೈಲಿ ನಿಂತ್ಕೊಂಡು ಈ ರೀತಿ ಪ್ಲಾನಿಂಗ್ ಮಾಡ್ತಾನೆ. ವಾಟ್ ಏಜ್ ಅಂತ 38.